ಗ್ರಾಮದ ಕಟ್ಟಪುಣಿಯಿಂದ ನಾಗಬನದವರೆಗೆ ರಸ್ತೆಯನ್ನು ಅಗಲೀಕರಣ ಮಾಡಿ ಡಾಮರೀಕರಣಗೊಳಿಸಿ ಉದ್ಘಾಟನೆಗೊಳಿಸಿದಂತ ನಮ್ಮ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಯುಟಿ ಖಾದರ್ ಅವರಿಗೆ ಮತ್ತು ನಾಗಬಣದಿಂದ ಗ್ರಾಮ ಚಾವಡಿಯವರಿಗೆ ರಸ್ತೆಯನ್ನು ಶಂಕುಸ್ಥಾಪನೆ ಮಾಡಲು ಆಗಮಿಸಿದಂಥ ನಮ್ಮ ಸಚಿವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರಶಾಂತ್ ಕಾಜವರವರು ಆಗಮಿಸಿರ್ತಾರೆ, ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಡ್ನಾಡ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಮತಾ DS ಗಟ್ಟಿ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಂಚಾಯತ್ ಅಧ್ಯಕ್ಷರಾದ ಸೀತಾರಾಮ್ ಶೆಟ್ಟಿ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಭರತರಾಜ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. APMC ಸದಸ್ಯರಾದ ಉಮರ್ ಪಜೀರ್ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮಾಜಿ ಅಧ್ಯಕ್ಷರುಗಳಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಏಡಬಳಿಯ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೋನಕ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಏಡಬಳಿ ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಲೀಲ್ ಹಾಗೂ ನಾಸೀರ್ ನಡುಪದ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನೆರೆದಂತ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ಈ ಜಾಗವನ್ನು ಕೊಟ್ಟಂತ ಸ್ಥಳದಾನಿಗಳಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಈ ಶಂಕುಸ್ಥಾಪನೆಯನ್ನು ಸಚಿವರು ನೆರವೇರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪಾನೆಲದಿಂದ ಗ್ರಾಮ ಚಾವಡಿ ಸಂಪರ್ಕಿಸುವಂಥ ನೂತನ ರಸ್ತೆ. ಈ ರಸ್ತೆ ಬಹುಶಃ ಇವತ್ತು ನಾವು ನೂತನವಾಗಿ ಮಾಡಿ ಈ ಪ್ರದೇಶ ಈ ಒಂದು ಹಿಂದಿನ ರಸ್ತೆಯಲ್ಲಿ ನಮಗೆ ಬಸ್ಗಳು ಲಾರಿಗಳು ಓಡಾಡೋದು ಕಷ್ಟ ಆಗಿದೆ, ಜನಸಾಮಾನ್ಯರು ಬಹಳ ಕಷ್ಟ ಆಗ್ತಿದ್ದ ಕಾರಣ ನೂತನವಾದ ಸಂಪರ್ಕ ರಸ್ತೆ ನಾವು ಇವತ್ತು ಮಾಡಿ ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ನಮ್ಮ ಜಯರಾಮಣ್ಣನವರಿಗೂ ಮತ್ತು ಇನ್ನಿತರಿಗೂ ನಮ್ಮ ವಿಶೇಷ ಅಭಿನಂದನೆ. ಅದೇ ನಿರ್ಮಲ್ ಕುಮಾರ್ ಶೆಟ್ಟಿ ಅವರು, ಜಯರಾಮ ರೈ ಅವರು, ಇನ್ನಿತರೆಲ್ಲರಿಗೂ ಕೂಡ ನಮ್ಮ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ಇಲ್ಲಿ ಬಹುಶಃ ಈ ಒಂದು ನಾಗಬಣದಿಂದ ಗ್ರಾಮ ಸಂಪರ್ಕಿಸುವ ಹದಕಟ್ಟ ರಸ್ತೆ ಏನಿದೆ ಇದನ್ನು ಸಂಪೂರ್ಣವಾಗಿ ಮರುಡಮರಿಕರಣಕ್ಕೂ ಅನುದಾನ ಬಿಡುಗಡೆ ಮಾಡಿದ್ದು ಕೂಡ ನಾವು ಇವತ್ತು ಇದನ್ನು ಶಂಕುಸ್ಥಾಪನೆ ಮಾಡಿ ಅತಿ ಶೀಘ್ರ ಕೆಲಸವನ್ನು ನಾವು ಇವತ್ತು ಮುಗಿಸ್ತೇವೆ. ಗ್ರಾಮ ಚಾವಡಿಯಿಂದ ಏನು ಪಾನೇಲ ರಸ್ತೆಗೆ ಸಂಪರ್ಕಿಸುವಂಥ ರಸ್ತೆ ಇದು ಭಾಳಷ್ಟು ಜನರಿಗೆ ಪ್ರಯೋಜನ ಆಗಿದ್ದುಕೊಂಡು ಬಹುಶಃ ಇನ್ನಿತರ ರಸ್ತೆಗಳ ಒತ್ತಡಗಳು ಇಲ್ಲಿ ಕಡಿಮೆ ಆಗ್ತಂತ ನಾನು ಹೇಳಿಕೊಳ್ತಾ ನಮ್ಮ ಜೊತೆ ಇವತ್ತು ಬ್ಲಾಕಿನ ಅಧ್ಯಕ್ಷ ಅಂತ ಪ್ರಶಾಂತ್ ಕಾಜವರು, ಜಿಲ್ಲಾ ಪಂಚಾಯತ್ ಅಂತ ಮಮತಾ ಗಟ್ಟಿರವರು, ಮಂಗಳೂರು ತಾಲೂಕು ಅಧ್ಯಕ್ಷ ಅಂತ ಮೋನಕ್ಕನವರು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂಥ ನಮ್ಮ ಭರತ್ ಶೆಟ್ಟಿಯವರು, ಈಗಿನ ಅಧ್ಯಕ್ಷ ಅಂತ ಸೀತಾರಾಮಣ್ಣನವರು, ಅದೇ ರೀತಿ ಮಾಜಿ ಅಧ್ಯಕ್ಷ ಅಂತ ಫ್ಲೋರಿನವರು, ಇಮ್ತಿಯಾಜ್ ಅವರು, ಅದು ಪಂಚಾಯತ್ ಸದಸ್ಯ ಅಂತ ಶೇಖರ್ ಅವರು, ರವಿ ಅವರು, ವೀನರ್ ಅವರು, ಪ್ರಸಿಲರವರು, ಬಹುಶಃ ಇವರೆಲ್ಲರಿಗೂ ನಮ್ಮ ಜೊತೆ ಇವತ್ತು ನಮ್ಮ APMC ಉಮರ್ ಪಜೀರ್ ಅವರು, ಅದು ಲಕ್ಷ್ಮಣ್ ಪೂಜಾರಿ ಅವರು ಎಲ್ಲ ಇದ್ದಾರೆ. ಬಹುಶಃ ಇವತ್ತು ಈ ಒಂದು ಕೆಲಸ ಆದಷ್ಟು ಶೀಘ್ರ ಪೂರ್ಣಗೊಳ್ಳಲಿ, ಜನಸಾಮಾನ್ಯ ನಮಗೆ ಸಂಪೂರ್ಣವಾದ ಸಹಕಾರ ಕೊಡಲಿ. ಅದರ ಜೊತೆಯಲ್ಲಿ ಪಾನೇಲದಲ್ಲಿರುವಂಥ ನಮ್ಮ ಅಂಗನವಾಡಿ ಕೇಂದ್ರ ಮತ್ತು ಪಾನೇಲದ ಗ್ರೌಂಡನ್ನು ನಾವು ಈಗಾಗಲೇ 9 ಲಕ್ಷ ರೂಪಾಯಲ್ಲಿ ಅದನ್ನು ನಾವು ಬಹುಶಃ ಈಗ ನಮ್ಮ ಗ್ರಾಮ ವಿಕಾಸದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಗಡಿನಾಡು ಯೋಜನೆಯಲ್ಲಿ ಈಗಾಗಲೇ ಅದಕ್ಕೆ ಮತ್ತೆ 20 ಲಕ್ಷ ರೂಪಾಯಿ ಅನುದಾನದನ್ನೆಲ್ಲ ನಮ್ಮ ಪ್ರಯತ್ನ ಮಾಡಲಾಗುವುದು. ಮುಂದಿನ ಹೆಚ್ಚಿನ ಅನುದಾನ ಕೂಡ ಗಡಿನಾಡು ಪ್ರದೇಶದಲ್ಲಿ ಜಯಮಾಲವರಿಗೆ ಸಂಪರ್ಕಿಸಿ ಹೆಚ್ಚಿನ ಅನುದಾನ ಕೇಳಿಕೊಂಡು ಮಾದರಿಯಾದ ಗ್ರೌಂಡ್ ಕೂಡ ನಾವು ನಿರ್ಮಾಣ ಮಾಡ್ತೇವೆ.